ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಪವಾಡದ ಬಗ್ಗೆ ಅನೇಕ ಕಥೆಗಳು ಹರಿದಾಡ್ತಾ ಇರ್ತವೆ. ಆದರೆ ಪುತ್ತೂರಿನಲ್ಲಿ ಇದಕ್ಕೊಂದು ನೈಜ ಉದಾಹರಣೆಯೇ ಸಿಕ್ಕಿದೆ. ಮಾತು ಬಾರದ ಬಾಲಕನೊಬ್ಬ ಅಯ್ಯಪ್ಪ ಮಾಲೆ ಧರಿಸಿದ ಬಳಿಕ ಮಾತನಾಡಲು ಆರಂಭಿಸಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಈ ಒಂದು ಶಬ್ದವನ್ನು ಕೂಡ ಮಾತನಾಡಲು ಅಸಾಧ್ಯವಾಗಿದ್ದ ಈ ಬಾಲಕ ಅಯ್ಯಪ್ಪನ ಶರಣು ಕರೆಯುವ ವೇಳೆ ಅಯ್ಯಪ್ಪನ ಸ್ತುತಿ ಮಾಡಿದ್ದಾನೆ. ಸ್ವಾಮಿ 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 ಗಣಿಯೇ ಅಲ್ಲಪ್ಪ ಸ್ವಾಮಿ गणपति जितने लप स्वामी देखिए गणपति मंगलेश्वरी चलिए लप स्वामी देखिए स्वामी स्वामी स्वामी. ಪುತ್ತೂರಿನ ಸಾಮೆತಡ್ಕ ನಿವಾಸಿಯಾಗಿರುವ ಪ್ರಸನ್ನ ಎಂಬ ಯುವಕ ಬಾಲ್ಯದಿಂದಲೂ ಕೂಡ ಮೂಕನಾಗಿದ್ದ. ಏನೇ ಮಾತನಾಡುತ್ತಿದ್ರೂ ಕೂಡ ಅದು ಕೈ ಸನ್ನೆಯಲ್ಲಿ ಮಾತನಾಡ್ತಿದ್ದ. ಕಳೆದ ವರ್ಷ ಶಬರಿಮಲೆಗೆ ಮಾಲೆ ಹಾಕಿ ಹೋಗಿದ್ದ ಪ್ರಸನ್ನ ಭಕ್ತಿಯಿಂದ ಮಲೆ ಏರಿದ್ದ. ಆಶ್ಚರ್ಯ ಎಂಬಂತೆ ಮಲೆ ಏರಿ ಅಯ್ಯಪ್ಪನ ಸ್ತುತಿ ಮಾಡಿದ್ದ ಬಾಲಕ ತೊದಲು ನುಡಿಯಲ್ಲಿ ಮಾತನಾಡಲು ಆರಂಭಿಸಿದ್ದ. 2 ವರ್ಷ ಆಯಿತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅವಾಗ ಮಾತಾಡಲಿ ಕೈ ಭಾಷೆ ಮಾಡ್ತಾಯಿದ್ರು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷದಲ್ಲಿ. ಈ ಸಲ ಮಲೆ ಚೌಕಿಗೆ ಹೋಗುದು, ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅಲ್ಲ, ಅವನ ಇಚ್ಛೆ ಅಯ್ಯಪ್ಪಂದು. ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾಯಿದ್ದವರು, ಅವರಿಗೆ ಕಾಲು ಬಂದದುಂಟು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾಯಿದ್ರು, ಅವ್ರಿಗೆ ಬಂದೆ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ದರು, ಅವರಿಗೆ ಕಣ್ಣು ಕಾಣ್ತಾ ಇಲ್ಲ ಇತ್ತು, ಕಣ್ಣು ಬಂದಿದೆ. ಇದು ನನಗೆ ಗೊತ್ತಿದ್ದ ವಿಷಯ. ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಪುತ್ತೂರು ಇವರ ತಂಡದ ಜೊತೆ 48 ದಿನಗಳ ಕಠಿಣ ವ್ರತಾಚರಣೆ ಮಾಡಿ 48 ಮೈಲಿ ನಡೆದು ಅಯ್ಯಪ್ಪನ ಸನ್ನಿಧಿ ತಲುಪಿದ್ದ. ಅಯ್ಯಪ್ಪನ ಪವಾಡದಿಂದಲೇ ಇದು ಸಾಧ್ಯವಾಗಿದೆ ಎಂಬುದು ಈಗ ದೊಡ್ಡ ಚರ್ಚೆಯ ವಿಚಾರ. 1 ವರ್ಷದ ಹಿಂದಿನವರೆಗೂ ಕೂಡ ಒಂದು ಶಬ್ದ ಮಾತನಾಡದ ಈ ಬಾಲಕ ಈಗ ಅಯ್ಯಪ್ಪನ ಶರಣು ಕರೆಯುವಂತಾಗಿದೆ. ಅಂದರೆ ಇದು ಪವಾಡವೇ ಸರಿ. ಏನು ಮಾತಾಡಲಿಲ್ಲ ಅವರು. ಫಸ್ಟ್ಗೆ ಏನಿಲ್ಲ, ಬರೀ ಚಿಕ್ಕವರು ಇರುವಾಗ ಅವರು ಬರ್ತಿದ್ರು. ಈಗ ಕಳೆದ ವರ್ಷ ಸಾಧಾರಣ ಒಂದು 3-4 ಶರಣೆಲ್ಲ ಕರೀತಿದ್ರು. ನಾವೀಗ ಫಸ್ಟಿಗೆ ಕರೆಯುವಾಗ ಈಗ ಒಂದು 7-8-10 ಕರೀತಾರೆ. ಕೆಲವು ಅರ್ಥ ಆಗ್ತದೆ, ಕೆಲವು ಅರ್ಥ ಆಗಲ್ಲ. ಅಂದರೆ ಕ್ರಮೇಣವಾಗಿ ಅಯ್ಯಪ್ಪನ ಆಶೀರ್ವಾದದಿಂದ ಬರ್ಬೋದಂತ ನಮ್ಮೊಂದು ಅನಿಸಿಕೆ. ಹಾಗಂತ ತೊದಲು ನುಡಿಯಲ್ಲೇ 7ರಿಂದ 8 ಬಾರಿ ಅಯ್ಯಪ್ಪನನ್ನ ಕರೆಯಲು ಈತನಿಂದ ಸಾಧ್ಯವಾಗ್ತಾ ಇದೆ. ಈ ಬಾರಿಯೂ ಮತ್ತೆ ಕಠಿಣ ವ್ರತಾಚರಣೆ ಕೈಗೊಂಡು ಶಬರಿಮಲೆ ಯಾತ್ರೆಗೆ ಮುಂದಾಗಿದ್ದಾನೆ. ಈ ಬಾರಿ ಈತ ಪರಿಪೂರ್ಣವಾಗಿ ಮಾತನಾಡಬಲ್ಲ ಎಂಬುದು ಅಯ್ಯಪ್ಪ ವೃತಾಧಾರಿಗಳ ನಂಬಿಕೆ. ಪುತ್ತೂರು ಮಹಾಲಿಂಗೇಶ್ವರ ITIನಲ್ಲಿ 2ನೇ ವರ್ಷದ ಸಿವಿಲ್ ಡಿಪ್ಲೊಮಾ ವಿದ್ಯಾರ್ಥಿಯಾಗಿರುವ ಪ್ರಸನ್ನ ಈ ಬಾರಿ ಶಬರಿಮಲೆ ಯಾತ್ರೆ ಮುಗಿಸಿದ ಬಳಿಕ ಎಲ್ಲರಂತಾಗಲಿ ಎಂದು ಎಲ್ಲರ ಹಾರೈಸಿದ್ದಾರೆ.